ಇನ್ನು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದ 23 ವರ್ಷದ ಆರೋಪಿ ವಸಂತ್ ಎಂಬಾತ ಜೈಲಿನಿಂದ ಪರಾರಿಯಾದಂತಹ ಘಟನೆ ಇಲ್ಲಿನ ಉಪ ಜೈಲಿನಲ್ಲೇ ನಡೆದಿದೆ. ಜೈಲಿನ ಆವರಣಗೋಡೆಯಿಂದ ಕೆಳಕ್ಕೆ ಹಾರಿ ಪರಾರಿಯಾಗಿರುವ ದೃಶ್ಯಗಳು ಅಳವಡಿಸಲಾಗಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಗರದ ಹೊರವಲಯದ ಕರೂರು ನಿವಾಸಿ ವಸಂತ್ ಆಟೋ ಚಾಲಕ ವೃತ್ತಿ ಮಾಡಿಕೊಂಡಿದ್ದಾತ ತನ್ನನ್ನ ಅತ್ಯಾಚಾರ ಮಾಡಿದ್ದಾನೆ ಎಂದು ಈತನ ವಿರುದ್ಧ ಮಹಿಳೆ ದೂರು ನೀಡಿದಂತಹ ಹಿನ್ನೆಲೆ ದಾವಣಗೆರೆಯ ಮಹಿಳಾ ಠಾಣಾ ಪೊಲೀಸರು ಈತನನ್ನ ಬಂಧಿಸಿದ್ರು. ಈತನ ಕಾಲಿಗೆ ಪೆಟ್ಟಾಗಿದ್ದು ಜೈಲಿನಲ್ಲಿ ಬಂಧಿಯಾಗಿದ್ದ. ಆದರೆ ಕಾಲು ನೋವಿದ್ರೂ ಕೂಡ ಈತ ಜೈಲಿನಿಂದ ಪರಾರಿಯಾಗಿದ್ದಾನೆ. ನಾಪತ್ತೆಯಾದ ಸ್ವಲ್ಪ ಸಮಯದ ಬಳಿಕ ಜೈಲಿನ ಸಿಬ್ಬಂದಿಗೆ ಮಾಹಿತಿ ಸಿಕ್ಕಿದ್ದು ಸಿಬ್ಬಂದಿ ಬಸವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇದೀಗ ಆರೋಪಿಯನ್ನ ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ.